ಈ ಭಾಗದವರ ರಸ್ತೆಯನ್ನು ಯಾವ ಜನಪ್ರತಿನಿಧಿಗಳು ಕೂಡ ಅಥವಾ ಆಡಳಿತ ವರ್ಗದವರು ರಿಪೇರಿ ಮಾಡಿಸ್ಲಿಲ್ಲ. ಆದ್ರೆ ಈ ರಸ್ತೆಯ ಮೇಲೆ ಪಾಪ ಈ ಊರಿನವರಿಗಿರುವಂತಹ ಕಾಳಜಿ ಮತ್ತು ಅಭಿಮಾನ ನೋಡಿ, ಎಷ್ಟು ಅಭಿಮಾನದ ಅಂತ ಹೇಳಿದ್ರೆ ಇವತ್ತು ನೋಡಿ ಎಲ್ಲರೂ ಕೂಡ ಇಲ್ಲಿ ಶ್ರಮದಾನ ಮಾಡ್ತಾ ಇದ್ದಾರೆ. ಒಂದೊಂದ್ಸಲ ನಾನ್ ಸಹ ಬಿದ್ದಿದ್ದೇನೆ, ಮಗಳನ್ನು ಕರ್ಕೊಂಡು ಹೋಗುವಾಗ ತುಂಬಾ ಸಲ ಬಿದ್ದಿದ್ದೇನೆ, ಎತ್ತಿದ್ದೇನೆ, ಹೋಗಿದ್ದೇನೆ. ಮತ್ತೆ ಎಂತ ಮಾಡಿದೆ, ನಮ್ಗೆ ಹೋಗ್ಲೇಬೇಕಲ್ಲ. ನೋಡಿ ಎಷ್ಟು ಕಷ್ಟಪಟ್ಟು ಎರಡೂ ಕಾಲನ್ನು ಆ ಕಡೆ ಈ ಕಡೆ ಇಟ್ಟು ಬರ್ತಾ ಇದೆ. ಇಲ್ಲಿ ರೋಡ್ ನೋಡಿ, ನೋಡಿ ಗಾಯವನ್ನೇ ತೋರಿಸ್ತಾ ಇದ್ದಾರೆ. ಇದು ಈ ರಸ್ತೆಯಲ್ಲಿ ಬಿದ್ದು ಆಗಿರುವಂತಹ ಗಾಯ. ಈ ರಸ್ತೆಯಲ್ಲೂ ಬಸ್ ನೀವು ತಗೊಂಡು ಹೋಗ್ತೀರಾ? ಆಗ್ತದೆ ತಗೊಂಡು ಹೋಗ್ಲಿಕ್ಕೆ? ಕಷ್ಟ ಆಗ್ತದೆ. ಅಥವಾ ರಿಕ್ಷಾ ಒಂದು ಸೈಡಿಗೆ ಹೋಗ್ತಾ ಇರ್ತೇವೆ. ಅವ್ರದ್ದು ಗಾಡಿ ಸ್ಕೂಲ್ ಗಾಡಿ ಹೋಗುವಾಗ ಅದು ಸೈಡ್ ಜಂಗಿ ಹೋಯ್ತು. ನಾವು ಇಲ್ಲಿ ಕಸದ ಗಾಡಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ತುಂಬಾ ಕಷ್ಟ ಆಗ್ತದೆ ಹೋಗ್ಲಿಕ್ಕೆ. ನಾವು ಇಲ್ಲಿ ನಿಂತು ದೂಡಿಕೊಂಡೆಲ್ಲ ಹೋಗಿದ್ದೇವೆ. ತ್ಯಾಜ್ಯ ಘಟಕದ ವಾಹನ ಒಂದು 5-6 ವರ್ಷ ಆಯ್ತದ. 6 ವರ್ಷಗಳಿಂದ ಹೀಗೆ ಉಂಟು. ನಮ್ಗೆ ನಡೆದುಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ನಾವು ಈ ವಿಷಯ ಹೇಳ್ತೇವೆ. ಒಂದು ವೇಳೆ ಇದಕ್ಕೆ ಅವರು ಸ್ಪಂದಿಸೇ ಇದ್ರೆ ನಾವು ಹತ್ರ ಬಹಿಷ್ಕಾರವನ್ನು ಮಾಡ್ತೇವೆ ಅಂತ ನಮ್ಮ ತೀರ್ಮಾನ ಉಂಟು. ಈಗ 3 ವರ್ಷದ ಹೀಗೆ ಉಂಟು. ಈಗ ಆಮೇಲೆ ನಾವೇ ಸ್ವಲ್ಪ ಮಣ್ಣ ಕಲ್ಲ ತಂದು ಅಲ್ಲೇ ಹೊಡೆದು ಜೀಪ್ ನಲ್ಲಿ ಕಲ್ಲ ಹಾಕಿ ಸರಿ ಮಾಡಿದ್ ನಾವು. ಚಿತ್ರವಳ್ಳಿಪುರ ಕಲ್ಲುಪುರ ಲಕ್ಕೊಂದು ಐದು ಪೈರಣೆ ಆಪ್ಸ್ ಅದಕ್ಕೆ ದಾದ ನಾನು ಸರಕಾರ ನಾಯಿನ ಬೇಕಾಗ್ಲಿ ಇನ್ನೊಂದು ರಿಪೇರಿ ಮಾಡ್ತು ಬರೋಡು ಎಂಕೊಂಚು ಓಟ್ ಬರುತ್ತಾಗ್ಲಿ ಇಲ್ಪ ವೈಕೋಸ್ಕರ ಮಾಡತ್ತೆ. ಎಲ್ಲದಕ್ಕೂ ನಾವೇ ಮಾಡಿಸ್ಬೇಕಿದ್ರೆ ನಮಗೆ ಜನಪ್ರತಿನಿಧಿಗಳು ಯಾಕೆ ನಾವು ಕೇಳುದು. ನೋಡಿ ಸ್ಕೂಟಿಯಲ್ಲಿ ಬರ್ತಾ ಇದ್ದಾರೆ, ಯಾವ ರೀತಿಯಾಗಿ ಬರ್ತಾ ಇದ್ದಾರೆ ಅಂತ ನೋಡಿ. ಕೆಂಚ ಬಾರಾಪುಂಡ ಬಾರಿ ಬಂಗಾಪುಡಿ ಅಲ್ಲದೆ ಅದೊಂದು ತಿರುವು ಕೂಡ. ಆ ತಿರುವಿನಲ್ಲಿ ಬರಬೇಕು, ಅದು ಏರಿಕೊಂಡು ಬರುವಾಗಲೂ ಹಾಗೆ ಬಿದ್ದು ಹೋಗ್ತಾ ಇದ್ದಾರೆ ಎನ್ನುವಂತ ಪರಿಸ್ಥಿತಿ ನೋಡಿ. ಇಲ್ಲಿ ಡಾಮರ್ ರಸ್ತೆ, ಇದು ಇಲ್ಲಿ ಡಾಮರೇ ಕಾಣ್ತಾ ಇಲ್ಲ ಸ್ವಾಮಿ. ಕಳೆದ ವಾರ ನಿಮಗೆ ನಿಡ್ಪಳ್ಳಿಯಲ್ಲಿ ಒಂದು ಅಂಡಮಾನ್ ದಾರಿಯನ್ನು ತೋರಿಸಿದ್ದೆವು. ಎಂತಹದು ಅಂಡಮಾನ್ ಅಂತ ತಾವು ಕೂಡ ನೋಡಿದ್ದೀರಿ. ಇವತ್ತು ನಾವು ನಿಡ್ಪಳ್ಳಿಯ ಪಕ್ಕದ ಗ್ರಾಮ ಪಾಣಾಜೆ ಗ್ರಾಮ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಒಂದು ಅಂಡಮಾನವನ್ನು ತೋರಿಸ್ತಾ ಇದ್ವಿ, ಬನ್ನಿ. ಇದು ಪಾಣಾಜೆ ಗ್ರಾಮದ ಕೊಂದಲ್ಖಾನದಿಂದ ಕಾಟುಕುಕ್ಕೆಯನ್ನು ಸಂಪರ್ಕಿಸುವಂತಹ ರಸ್ತೆ ಇದು. ಇಲ್ಲಿ ಪ್ರತಿನಿತ್ಯ 100 ಮಂದಿ ಕಾಟುಕುಕ್ಕೆ ಅಂದ್ರೆ ಕಂಡೇರಿ, ಕಾಟುಕುಕ್ಕೆ ಅಥವಾ ಗುರಿಕೇಳು ಈ ಭಾಗದ ಜನರು ಕೂಡ ಸಂಚರಿಸುವಂತದ್ದು ಮತ್ತು ಕಾಟುಕುಕ್ಕೆಯ ಆ ಒಂದು ಪ್ರಧಾನವಾದಂತಹ ರಸ್ತೆಯನ್ನು ಸಂಪರ್ಕಿಸುವಂತ ರಸ್ತೆ ಇದು. ಪಾಣಾಜೆಯಿಂದ ಅತಿ ಹತ್ತಿರದಲ್ಲಿ ಸಾಮೀಪ್ಯದಲ್ಲಿ ಸಂಚರಿಸುವಂತ ರಸ್ತೆ ನೋಡಿ. ಇದು ಯಾವ ರೀತಿಯಾಗಿದೆ ಈ ರಸ್ತೆಯ ಪರಿಸ್ಥಿತಿ. ಇದು ಅಂಡಮಾನ್ ಅಲ್ಲದೆ ಮತ್ತೆ ಇನ್ನೇನು ನೋಡಿ. ನೀರು ಹರಿದು ಹೋಗುವಂಥದ್ದು, ಮಳೆಯ ನೀರು ಹರಿದು ಹೋಗುವಂಥದ್ದು ಸಂಪೂರ್ಣ ರಸ್ತೆಯ ಮಧ್ಯಭಾಗದಲ್ಲಿ ಹರಿದು ಹೋಗ್ತಾ ಉಂಟು. ಹಾಗಾಗಿ ಇದ್ದಂತಹ ಜಲ್ಲಿ, ಕಲ್ಲುಗಳು, ಸಿಮೆಂಟ್ ಏನಿದೆ ಅವೆಲ್ಲವೂ ಕೂಡ ಕೊಚ್ಚಿಕೊಂಡು ಹೋಗಿವೆ ನೋಡಿ. ಒಂದಷ್ಟು ಇಲ್ಲಿ ಕಲ್ಲುಗಳನ್ನು ಹಾಕಿಕೊಂಡಿದ್ದಾರೆ. ಪಾಪ ಯಾರಾದ್ರೂ ಇಲ್ಲಿ ಬರುವ ನಿತ್ಯ ರಿಕ್ಷಾದಲ್ಲಿ ಹೋಗುವವರು, ಸ್ಕೂಟಿಯಲ್ಲಿ ಹೋಗುವವರು ಎದ್ದು ಬಿದ್ದು ಹೋಗ್ತಾ ಇದ್ದಂತ ಪರಿಸ್ಥಿತಿ ಇತ್ತು. ಹಾಗಾಗಿ ಇಲ್ಲಿಯ ಸ್ಥಳೀಯರೇ ಇದನ್ನು ಒಂದಷ್ಟು ಮಣ್ಣು ಹಾಕಿ ಪ್ರತಿ ವರ್ಷ ಅದನ್ನು ರಿಪೇರಿ ಮಾಡ್ತಾ ಇರ್ತಾರೆ ನೋಡಿ. ಇಲ್ಲಿ ಡಾಮರ್ ರಸ್ತೆ, ಇದು ಇಲ್ಲಿ ಡಾಮರೇ ಕಾಣ್ತಾ ಇಲ್ಲ ಸ್ವಾಮಿ. ಡಾಮರ್ ರಸ್ತೆಯಲ್ಲಿ ಬರೀ ಒಂದಷ್ಟು ಜಲ್ಲಿಗಳು ಕಾಣ್ತವೆ ಬಿಟ್ರೆ ಪಾಪ ಊರಿನವರು ಹಾಕಿದಂತಹ ಕಲ್ಲು ತುಂಡುಗಳು ಅಥವಾ ಏನು ಅವರು ಹೋಗ್ಲಿಕ್ಕೆ ಒಂದಷ್ಟು ಬೇಕಿದ್ದು. ಅತ್ಯಂತ ಏರು ಪ್ರದೇಶ ಇದು, ಅತ್ಯಂತ ಏರು ಪ್ರದೇಶವಾದ ಜಾಗ ನೋಡಿ. ಇದು ತುಂಬಾ ಕೆಳಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಲ್ಲದೆ ಅದೊಂದು ತಿರುವು ಕೂಡ. ಆ ತಿರುವಿನಲ್ಲಿ ಬರಬೇಕು, ಅದು ಏರಿಕೊಂಡು ಬರುವಾಗ್ಲೂ ಹಾಗೆ, ಇಳಿದುಕೊಂಡು ಹೋಗುವಾಗ್ಲೂ ಕೂಡ ಹಾಗೆ. ಅನೇಕರು ಇಲ್ಲಿ ಸ್ಕೂಟಿಯಲ್ಲಿ ಹೋಗ್ತಾ ಇರುವವರು, ದ್ವಿಚಕ್ರ ವಾಹನ ಸವಾರರು ಬಿದ್ದು ಹೋಗ್ತಾ ಇದ್ದಾರೆ ಎನ್ನುವಂತ ಪರಿಸ್ಥಿತಿ. ಬಹಳ ಸಮಯದಿಂದ ಈ ಒಂದು ಮನವಿಯನ್ನು ಕೂಡ ಈ ಊರಿನವರು ಮಾಡ್ತಿದ್ರು ಕೂಡ ಇದ್ರ ಬಗ್ಗೆ ಯಾರು ಕೂಡ ಕ್ಯಾರೆ ಅಂತಿಲ್ಲಂತೆ ನೋಡಿ. ಇಲ್ಲಿ ಕಾಂಕ್ರೀಟ್ ಹಾಕಿದ್ದಾರೆ ನೋಡಿ. ಸ್ಕೂಟಿಯಲ್ಲಿ ಬರ್ತಾ ಇದ್ದಾರೆ, ಯಾವ ರೀತಿಯಾಗಿ ಬರ್ತಾ ಇದ್ದಾರೆ ಅಂತ ನೋಡಿ. ಈವಿ ಅಣ್ಣ ಉಂಟವಲ್ಯಾ ಎಂಚ ಬಾರಾಪುಂಡ ಬಾರಿ ಬಂಗಾಪುಡಿ ಡೈಲಿ ಹೋಗ್ನಾರ ಇರ್ಮಲು ಡೈಲಿ ಹೋಗ್ನ ಅಂದ್ರೆ ಒಲ್ತು ನೀರು ಕೆಲಸ ಬರಬಹುದು. ಈಗ ಇಲ್ಲ ದೇವಸ್ಥಾನದಲ್ಲಿ ಇಂಚಿ ಕೆಲಸ ಹೋದಾಗ ಕಷ್ಟ ಸ್ಕೂಟರ್ ಬಾರ ಬಂಗಾಪುಂಡ. ಓಕೆ ಬಂಗಾಪುಂಡ ದಾದಾಪುಂಡಿ
ಬೂರ ಒಂದು ಬಾದೊಂದು ಓಡ. ಓಕೆ, ಈ ರೋಡ್ ದಾದ ಅವಡು ಒಂದು ಮಂಟ ಐನತ್ತು ಬೇಕು ಸರಿ ಅವಡು ಸರಿ ಅವಡು ಕಾಂಕ್ರೀಟ್ ಅವಡು. ಸರಿ ಸರಿ, ಇದು ಪುದರೆ ನವೀನ ನೋಡಿ, ಇದು ನವೀನ್ ರವರ ಮಾತು. ಸ್ಕೂಟಿಯಲ್ಲಿ ಹೋಗೋರು ಇದೊಂದು ಉದಾಹರಣೆ. ಈಗ ನಾವು ಇರುವಾಗ ಅವರು ಹೋಗ್ತಾ ಇದ್ದಾರೆ ಅಷ್ಟೇ. ನೋಡಿ ನೋಡಿ ನೋಡಿ, ಜಾರಿಕೊಂಡು ಹೋಗ್ಬೇಕಾಗ್ತದೆ. ಇದು ಕಾಂಕ್ರೀಟ್ ರಸ್ತೆ ನೋಡಿ, ಇದರ ಮೇಲ್ಗಡೆ ಕಾಂಕ್ರೀಟ್ ರಸ್ತೆ ಇದೆ. ಆದ್ರೆ ಎಲ್ಲಿ ನಿಜವಾಗ್ಲೂ ಕೂಡ ಇದನ್ನು ಎಸ್ಟಿಮೇಟ್ ಮಾಡಬೇಕಾದ್ರೆ ಆ ಸಂದರ್ಭದಲ್ಲಿ ಈ ಕಾಂಕ್ರೀಟ್ ರಸ್ತೆಯನ್ನು ಸಂಪೂರ್ಣವಾಗಿ ಕೆಳಭಾಗದವರಿಗೆ ಅಂದ್ರೆ ಇಳಿಜಾರಿನ ಸಂಪೂರ್ಣ ಜಾಗ ಕೂಡ ಇದು ಕವರ್ ಆಗ್ಬೇಕಿತ್ತು. ಆದ್ರೆ ಸರ್ಕಾರದ ನಿಯಮ ಇದೆ, ನಾವು 5 ಲಕ್ಷ 10 ಲಕ್ಷ ಅದು ಇಷ್ಟೇ ಮೀಟರ್ ಅಂತ. ಅದು ಇಳಿಜಾರ ಆಗ್ಲಿ ಏರು ಪ್ರದೇಶ ಆಗಿರ್ಲಿ ಯಾವುದಾದ್ರೂ ಕೂಡ ಅಷ್ಟೇ ಕೊಡುವುದಂತ ಇರ್ತದೆ. ಸೊ ಹಾಗಾಗಿ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅರ್ಧಂಬರ್ಧ ಕಾಂಕ್ರೀಟೀಕರಣ ಆಗಿದೆ. ಉಳಿದಂತೆ ಡಾಮರ್ ರಸ್ತೆ ಇದ್ದದ್ದು ಎಲ್ಲವೂ ಕೂಡ ಕೊಚ್ಚಿ ಹೋಗಿದೆ. ನೋಡಿ, ಇನ್ನೊಬ್ರು ಮೇಡಮ್ ಬರ್ತಾ ಇದ್ದಾರೆ ಸ್ಕೂಟಿಯಲ್ಲಿ. ನೋಡಿ ಎಷ್ಟು ಕಷ್ಟಪಟ್ಟು ಎರಡೂ ಕಾಲನ್ನು ಆ ಕಡೆ ಈ ಕಡೆ ಇಟ್ಟು ಬರ್ತಾ ಇದ್ದಾರೆ. ಆದರೆ ಇಲ್ಲಿಯ ರೋಡ್ ನ ನೋಡಿ ಪಾಪ ನೋಡ್ಬೇಕು. ನೋಡಿ, ಈ ರಸ್ತೆಯ ಪರಿಸ್ಥಿತಿ ಹೀಗಾದ್ರೆ ಈಗ ನಾವು ಬರುವಾಗ ಇಲ್ಲಿ ಯಾವ ರೀತಿಯಾಗಿ ಗಾಡಿಗಳು ಹೋಗ್ತಾ ಇದೆ ಅಂತ ತಾವು ನೋಡಿದ್ರಿ. ಇದರ ಹಿಂದೆ ನಾವು ಬರುವಕ್ಕಿಂತ ಮುಂಚೆ ಪ್ರತಿನಿತ್ಯ ಇಲ್ಲಿ ಸಂಚರಿಸುವಂತ ಜನರು ಹೇಗೆ ಹೋಗ್ತಾ ಇದ್ದಾರೆ. ನಾನು ಹೇಳಿದೆ ಎದ್ದು ಬಿದ್ದು ಹೋಗ್ತಾ ಇದ್ದಾರೆ ಅಂತ. ಹೌದಾ? ನೋಡಿ, ಇಲ್ಲಿ ಒಬ್ರು ಇದ್ದಾರೆ ಅಕ್ಕ. ನೋಡಿ, ಗಾಯವನ್ನೇ ತೋರಿಸ್ತಾ ಇದ್ದಾರೆ. ಇದು ಈ ರಸ್ತೆಯಲ್ಲಿ ಬಿದ್ದು ಆಗಿರುವಂತಹ ಗಾಯ. ಯಾವಾಗ ಆದದ್ದು? ಹಾಗೆ ಒಂದು 20 ದಿವಸ ಆಯ್ತು. ಈಗ ಕೂಡ 25 ನೋವು ಹೋಗ್ಲಿಲ್ಲ, ಮತ್ತೊಂದು ಬರದ ಕಾಲು ನೋವಾಗ್ತದೆ. ಸರಿ ಕೂತ್ಕೊಳ್ಳಿಕ್ಕೆ. ಹೇಗೆ ಬಿದ್ದದ್ದು ನೀವು? ಜಾರಿ ಬಿದ್ದದ್ದೆ. ಈಗ ಬರುವಾಗ ಸ್ಕೂಟಿ ಆಚೆ ಈಚೆ ಹೋಗಿ. ಸ್ಕೂಟಿಯಲ್ಲಿ? ಸ್ಕೂಟಿಯಲ್ಲಿ. ಎಲ್ಲಿ ಬಿದ್ದದ್ದು ಜಾಗ? ಇಲ್ಲಿ 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 ಬಿದ್ದದ್ದು. ಆ ಕಡೆಗೆ ಒಂದು ಇದು ಉಂಟಲ್ಲ, ಹೀಗೆ ಇಲ್ಲಿ ಆಗಿದೆಲ್ಲ ಅಲ್ಲಿ ಬಿದ್ದದ್ದು. ನಿಯಂತ್ರಣ ಸಿಗ್ಲಿಲ್ಲ ನಿಮಗೆ? ಸಿಗ್ಲಿಲ್ಲ. ಇಳಿಯುವಾಗ್ಲ ಹತ್ತುವಾಗ್ಲ? ಹತ್ತುವಾಗ. ಹಾಗೆ ಈ ಕಾಲು ಕೂಡ ಸರಿ ನಡೀಲಿಕ್ಕೆ ಆಗುದಿಲ್ಲ, ನೋವಾಗ್ತದೆ ಈಗ ಕೂಡ. ನೀವು ಒಬ್ಬರೇ ಇದ್ದದ? ಮಗು ಇದ್ದ, ಮಗು ಕೂಡ ಇತ್ತು ಒಟ್ಟಿಗೆ? ಒಟ್ಟಿಗೆ. ಎಲ್ಲಿಂದ? ಅಂಗನವಾಡಿದ ಕರ್ಕೊಂಡು ಬರೋದು? ಅಲ್ಲ, ಅಂಗಡಿಯಿಂದ ಬರುವಾಗ. ಅಂಗಡಿಯಿಂದ ಬರ್ಬೇಕು. ಓಕೆ. ಅದ್ರ ನಂತರ ಅಂಗಡಿಗೆ ಹೋಗ್ಲಿಕ್ಕೆ ಕೂಡ ಆಗುದಿಲ್ಲ, ಕಾಲು ನೋವಾಗಿ. ಅದ್ರ ನಂತರ ನೀವು ಸ್ಕೂಟಿಯಲ್ಲಿ ಹೋಗಲಿಲ್ಲ? ಹೋಗ್ಲಿಲ್ಲ, ಹೆದರಿಕೆ ಆಗ್ತದೆ ಹೋಗ್ಲಿಕ್ಕೆ. ಓಕೆ. ಏನಾಗ್ಬೇಕು ರಸ್ತೆಗಾದ್ರೆ? ರಸ್ತೆಯನ್ನು ಸರಿ ಮಾಡಿ ಕೊಡ್ಬೇಕು ನಮಗೆ. ಈಗಾದ್ರೆ ಹೇಗೆ ಹೋಗುದು ಹೇಗೆ? ನಮಗೆ ನಡ್ಕೊಂಡು ಬರ್ಲಿಕ್ಕೂ ಆಗುದಿಲ್ಲ, ಹೋಗ್ಲಿಕ್ಕೂ ಆಗುದಿಲ್ಲ. ಅಪ್ಪ ಅಲ್ವಾ, ನಡ್ಕೊಂಡು ಬರ್ಲಿಕ್ಕೆ ಆಗುದಿಲ್ಲ. ಸ್ಕೂಟಿಯಲ್ಲಿ ಹೋಗ್ಲಿಕ್ಕೂ ಧೈರ್ಯ ಆಗುದಿಲ್ಲ. ಈಗ ಬಿದ್ದು ನೋವಾಗಿದ್ರೆ ಎಂತ ಮಾಡುದು ನಾವು? ಹಾಗೆ ಕಷ್ಟ ಆಗಿದೆ ಈಗ. ಅದೇ ಟೆನ್ಷನ್ ಈಗ ನಂದು ಇಂಜಿನ್ ಅಂತ. ಇಲ್ಲಿ ಇನ್ನೊಂದಷ್ಟು ಮಂದಿ ಇದ್ದಾರೆ ನಿತ್ಯ ಸಂಚರಿಸುವವರು, ಈ ರಸ್ತೆಯ ಫಲಾನುಭವಿಗಳು. ಏನ್ ಹೇಳ್ತಾರೆ ಅಂತ ಕೇಳ್ಬೇಕು. ನಮಸ್ತೆ ಅಕ್ಕ, ಹೇಗಿದೆ ರೋಡ್? ರೋಡ್ಗೆ ಏನ್ ಚೆನ್ನಾಗಿಲ್ಲ. ನನ್ನ ಮಗ ಆಟೋ ಉಂಟು, ಅವನಿಗೆ ಆಟೋ ಇದ್ರೆ ಅವನಿಗೆ ಓಡಾಡ್ಲಿಕ್ಕೆ ಕಷ್ಟ ಆಗ್ತದೆ. ಬರುವಾಗ ಹೊತ್ತಾಗ್ತದೆ, ಸಂಜೆ 10 ಗಂಟೆ ಎಲ್ಲ ರಾತ್ರಿ ಆಗ್ತದೆ. ಕಟ್ಲಿಕ್ಕೆ ಆಗ್ಲಿಲ್ಲ, ಅಲ್ಲಿಲ್ಲ ಆಗ್ಲಿಲ್ಲ, ಇಲ್ಲ ಆಗುದಿಲ್ಲ. ಹಾಗೆ ನಮ್ಗೆ ಬೇಸರ ಆಗ್ತದೆ ಅವ್ರು ಬರುವಾಗ. ದಾರಿ ನೋಡ್ತಾ ಇದ್ದೇವೆ ನಾವು, ಎಷ್ಟೊತ್ತಿಗೆ ಬರ್ತಾನೆ ಅಂತ. ರೋಡ್ ಹೀಗಿರುವ ಕಾರಣ ಸರಿಯಾಗಿ ಅವರಿಗೆ ಮನೆಗೆ ತಲುಪಲಿಕ್ಕೆ ಆಗದಿದ್ರೆ ನಿಮಗೆ ಆತಂಕ ಇರುತ್ತದೆ ಮನೆಯಲ್ಲಿ. ಆಗ್ತದೆ, ಹಾಗೆ ಬೇಸರ ಆಗಿರುತ್ತವೆ ಬರುವವರೆಗೆ. ಮತ್ತೇನ್ ಮಾಡುದು, ಮತ್ತೆ ಬರ್ತಾನೆ. ಮತ್ತೇನು ವಿಶೇಷ? ಮಾರ್ಗ ಸರಿ ಮಾಡ್ಬೇಕು, ಕೊಡ್ಬೇಕು ಅಂತ ನಾವು ಹೇಳುದು. ನಮ್ಗೆ ಬೀಡಿ ಎಷ್ಟು ಸಮಯ ಆಯ್ತದೆ ಹೀಗೆ ಇರುದು? ಎಷ್ಟು ಸಮಯ ಆಯ್ತು? ಒಂದು 5-6 ವರ್ಷ ಆಯ್ತದ. 6 ವರ್ಷಗಳಿಂದ ಹೀಗೆ ಉಂಟು. ನಮ್ಗೆ ನಡೆದುಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಬೀಡಿ ಕಟ್ಟುದು ನಾವು, ಬೀಡಿ ಕಟ್ಟಿಕೊಂಡು ನಡೆದು ಕೊಂಡೋಗ್ಬೇಕಲ್ಲ ಅದನ್ನು. ಹೌದು. ಹೇಗೆ ಆದ್ರೂ ಹೋಗ್ತೇವೆ, ಮಲೆಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಮತ್ತೇನ್ ಮಾಡುದು, ಕೊಂಡಾಗದೆ ಆಗುದಿಲ್ಲಲ್ಲ. ಹಾಗೆ ಕೊಂಡೋಗುದು, ರಾಣೆಗೆ ದಾರಿಯಿಂದ ಹೋಗಿ ಬರುದು. ಹಾಗೆ ಇಲ್ಲಿ ಅಲ್ಲಿ ಕೂಡ ಹಾಗೆ, ಇಲ್ಲಿ ಹಾಗೆ ಉಂಟಲ್ಲ ಅಲ್ಲಿ ಕೂಡ. ಅದು ಹಾಗೆ. ಏನ್ ಹೇಳ್ತೀರಕ್ಕ? ನಾನ್ ಸಹ ಮಗಳನ್ನ ಯಾವಾಗ್ಲೂ ಸ್ಕೂಟಿಯಲ್ಲಿ ಸ್ಕೂಲಿಗೆ ಕರ್ಕೊಂಡು ನಾನೇ ಕರ್ಕೊಂಡು ಹೋಗುದು. ಬರ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಮಳೆ ಇದ್ರೆಲ್ಲ ಬರ್ಲಿಕ್ಕೆ ಆಗುದಿಲ್ಲ. ಕಾಲು ಕೊಟ್ಟು ಒಂದೊಂದ್ಸಲ ನಾನ್ ಸಹ ಬಿದ್ದಿದ್ದೇನೆ ಮಗಳನ್ನ ಕರ್ಕೊಂಡು ಹೋಗುವಾಗ. ತುಂಬಾ ಸಲ ಬಿದ್ದಿದ್ದೇನೆ, ಎದ್ದಿದ್ದೇನೆ, ಹೋಗಿದ್ದೇನೆ. ಮತ್ತೆ ಎಂತ ಮಾಡ್ಬೇಕು, ನಮ್ಗೆ ಹೋಗ್ಲೇಬೇಕಲ್ಲ. ಎಷ್ಟು ಒಂದು ನಮ್ಗೆ, ನಾವು ಇಲ್ಲಿ ಕಸದ ಗಾಡಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಈಗ ಸ್ವಲ್ಪ ದಿವಸ ಆಯ್ತು ನಿಂತು. ನಮ್ಗೆ ನಮ್ಮ ಡ್ರೈವರ್ ಸಹ, ನಾನಲ್ಲ, ನನ್ನ ಒಟ್ಟಿಗೆ ಇರೋ ಹೆಂಗಸೆ ಡ್ರೈವರ್ ಸಹ, ಅವ್ರು ಸಹ ಅವ್ರಿಗೆ ತುಂಬಾ ಕಷ್ಟ ಆಗ್ತದೆ ಹೋಗ್ಲಿಕ್ಕೆ. ನಾವು ಇಲ್ಲಿ ನಿಂತು ದೂಡಿಕೊಂಡೆಲ್ಲ ಹೋಗಿದ್ದೇವೆ. ತ್ಯಾಜ್ಯ ಘಟಕದ ವಾಹನ ಈ ಕಡೆಗೆ ಹೋಗ್ಬೇಕು, ಇಲ್ಲಿ ಹಾಕ್ಲಿಕ್ಕೆ ಇರುತ್ತದೆ ತ್ಯಾಜ್ಯ ಘಟಕ. ರಸ್ತೆ ನೋಡ್ಲಿಕ್ಕೆ ಯಾರು ಬರುದಿಲ್ಲ. ನಮ್ಮಷ್ಟಕ್ಕೆ ನಾವು ಕೆಲಸ ಮಾಡ್ತೇವೆ, ಹೋಗ್ತೇವೆ, ಬರ್ತೇವೆ, ಅಷ್ಟೇ ಇರುದು. ಯಾರು ಕೇಳುದಿಲ್ಲ ನಮ್ಮ ಒಂದು ನೋವು ಎಂತ, ನಿಮ್ಗೆ ಹೋಗ್ಲಿಕ್ಕೆ ಆಗ್ತದಾ? ನಾವೇ ಒಂದು 2-3 ಸಲ ಇವರೆಲ್ಲ ಮಕ್ಕಳೆಲ್ಲ ಸೇರಿ ನಾವು ಸರಿ ಮಾಡಿದ್ದೇವೆ, ಇಲ್ಲಿ ರೋಡ್ ಎಲ್ಲ ಸರಿ ಮಾಡಿದ್ದೇವೆ. ಹಾಗೆ ನಮ್ಗೆ ಸರಿ ಮಾಡ್ಬೇಕಂತೇಳಿ ನಾವು ಕೇಳುದು. ನೀವೆಷ್ಟು ಸರಿ ಮಾಡಿದ್ರು ಒಂದು ಮಳೆ ಬಂದ್ರೆ ಅದೆಲ್ಲ ಹೋಗ್ತದೆ. ನಮ್ಗೆ ರೋಡ್ ಸರಿ ಮಾಡಿ ಕೊಡ್ಬೇಕಂತೇಳಿ ನಾವು
ಮಕ್ಕಳೆಲ್ಲ ಕರ್ಕೊಂಡು ಹೋಗುವಾಗ ಇಂತ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಹೋಗ್ಬೇಕಲ್ಲ. ಈಗ ಅಂಗನವಾಡಿ ಕೇಂದ್ರ ಇದೆ ಅಂತ ಅಂಗನವಾಡಿ ಕೇಂದ್ರ ಇದೆ ಮೇಲ್ಗಡೆ ಇರುವ ಮೇಲೆ. ಅಂದ್ರೆ ಇದೇ ರಸ್ತೆಯಲ್ಲೇ ಹಾ, ಹೋಗ್ಬೇಕು. ಇದೇ ರಸ್ತೆಯಲ್ಲಿ. Okay, ಈಗ ಅಲ್ಲಿಗೆ ಬರುವಂತ ವಾಹನಗಳು ಕೂಡ ಇದೇ ರಸ್ತೆ ಹೋಗ್ಬೇಕಲ್ಲ. ಹಾ, ಹೌದು. ಈಗ ಫುಡ್ ತರುವಂತದ್ದು ಫುಡ್ ಅಥವಾ ತರುವಂತದ್ದು ಎಲ್ಲ ಎಲ್ಲ ನಮ್ಮ ಗಾಡಿ ವಾಹನ, ದೊಡ್ಡ ಗಾಡಿ ವಾಹನ ಬರ್ತದೆ. ಅವರಿಗೆಲ್ಲ ಮೊನ್ನೆ ಹೇಳಿದ್ದಾರೆ, ನಾವು ರಿಸ್ಕ್ ಅಲ್ಲಿ ಬರುದಿಲ್ಲ, ನೀವು ಹೇಳಿದಕ್ಕೆ ಬರುದು, ನಾವು ರಿಸ್ಕ್ ತಗೊಳ್ಳುದಿಲ್ಲ ಅಂತ ಹೇಳಿದ್ದಾರೆ ಅವರು. ಓಕೆ. ಹಾ. ಎಷ್ಟು ಮಕ್ಕಳಿದ್ದಾರೆ ಅಂಗನವಾಡಿಯಲ್ಲಿ? ಅಂಗನವಾಡಿಯಲ್ಲಿ 20 ಮಕ್ಕಳಿದ್ದಾರೆ. 20 ಮಕ್ಕಳಿದ್ದಾರೆ. ಓಕೆ. ನಿಮ್ಮ ಹೆಸರು ಅಕ್ಕ? ಚಂದ್ರಾವತಿ ಅಂತ. ನೋಡಿ, ನಾವು ವಿಡಿಯೋದಲ್ಲಿ ನೋಡಿದ್ರೆ ಒಬ್ರು ಕಾರ್ ತಕೊಂಡು ಹೋದ್ರು. ಸೊ ಅವರೇ ಇವರು. ಹೇಗೆ ನಿಮ್ಮ ಕಾರಿನ ಅನುಭವ? ಯಾಕಂತಂದ್ರೆ ಈಗ ದುಡ್ಡದೆಲ್ಲ ಅದಕ್ಕೆ ಹಾಕುವಂತ ಪರಿಸ್ಥಿತಿ ಬಂದಿದೆ ಈಗ. ಯಾಕೆ? ಹಾಗಾಗಿ ರೋಡ್ನ ಅವಸ್ಥೆ ಆಗಿದೆ. ರೋಡ್ನ ಅವಸ್ಥೆ. ನಾವು 2-3 ವರ್ಷದಿಂದ ಈಚೆ ಇದಕ್ಕೆ ಮಣ್ಣು ಹಾಕಿ ನಾವು ರಿಪೇರಿ ಮಾಡುವಂತ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಅದೇ ಅದು ಒಂದು ಮಳೆಗೆ ಅದು ಹೋಗ್ತದೆ. ಮತ್ತೆ ಕೆಲವೊಂದು ಇಲ್ಲಿ ಒಂದು ಚಟುವಟಿಕೆ ನಾವೇ ಮಾಡ್ತೇವೆ ಸ್ವತಃ. ಇಲ್ಲಿ ಈಗ ವಿದ್ಯುತ್ ಸಮಸ್ಯೆ ಬಂದ ಕಾರಣ ನಾವಿಲ್ಲಿ ಇದು ಶ್ರಮದಾನದ ಮೂಲಕ ಅದನ್ನು ಕೂಡ ಪರಿಹರಿಸಿದ್ದೇವೆ. ಅದೇ ಎಲ್ಲದಕ್ಕೂ ನಾವೇ ಮಾಡಿಸ್ಬೇಕಿದ್ರೆ ನಮಗೆ ಜನಪ್ರತಿನಿಧಿಗಳು ಯಾಕೆ ಅಂತ ನಾವು ಕೇಳುದು. ಹಾಗೆ ಮತ್ತೆ ಇದು ಅಂತ ನಮಗೆ ಚುನಾವಣೆಗೆ ಹೋಗುವ ಅವಶ್ಯಕತೆ ಇಲ್ಲ ನಮಗೆ. ಆ ಒಂದು ದಿವಸವನ್ನು ನಾವು ಶ್ರಮದಾನದ ಮೂಲಕ ಈ ರಸ್ತೆಯನ್ನು ರಿಪೇರಿ ಮಾಡ್ಬೋದು. ಹೀಗೆ ಮಾಡ್ತಿದ್ರೆ ನೀವು ಹೇಳಿದ ಒಳ್ಳೆದಾಯ್ತು. ಚುನಾವಣೆ ಅಂತ ಹೇಳಿದ್ರೆ, ಈಗ ಚುನಾವಣೆಯ ಸಮಯದಲ್ಲಿ ಇದು ತುಂಬಾ ವರ್ಷಗಳಿಂದ ಹೀಗೆ ಇದೆ ಅಂತ ಹೇಳಿದ್ರಲ್ಲಿ, ಸೊ ಚುನಾವಣೆಗೆ ಬಂದಾಗ ಇಲ್ಲಿಯೇ ಬರ್ತಾರಲ್ಲ ಅಭ್ಯರ್ಥಿಗಳು ಇರುವವರು, ತಮ್ಮ ಓಟ್ ಕೊಡಿ ಅಂತ. ಸೊ ಅಂತ ಸಂದರ್ಭದಲ್ಲಿ ಏನ್ ಹೇಳ್ತೀರಿ ಅವರಿಗೆ? ಭರವಸೆಯನ್ನು ಕೊಡ್ತಾರೆ ಅವರು ಕೊಟ್ಟು ಹೋಗ್ತಾರೆ. ಮತ್ತೆ ಅದ್ರ ಸುದ್ದಿ ಇರುದಿಲ್ಲ. ಇಲ್ಲಿ ಇಂತ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಹೋಗುವಂತ ಜಾಗವನ್ನು ಮಾಡದೆ ಯಾವ್ದೊಂದು ಲೆವೆಲ್ ಇದ್ದ ಜಾಗವನ್ನು ಕೂಡ ಮಾಡಿ ಬಿಟ್ಟಿದ್ದಾರೆ. ಇದು ರಾಜಕೀಯವಾಗಿ ಮಾಡಿದ್ದಾರೆ ಅನ್ನೋ ಗೊತ್ತಿಲ್ಲ ನಮಗೆ. ನಮಗೆ ಇಂತ ಒಂದು ಪರಿಸ್ಥಿತಿಯನ್ನು ಸರಿ ಮಾಡಿ ಕೊಡ್ಬೇಕಂತ ಹೇಳಿ ನಾವು ಜನಪ್ರತಿನಿಧಿಗಳಲ್ಲಿ ಹೇಳುದು. ಈಗ ಮೇಲ್ಗಡೆ ಒಂದಷ್ಟು ಕಾಂಕ್ರೀಟ್ ಅರ್ಧ ಭಾಗದವರೆಗೆ ಆಗಿದೆ. ಸೊ ಅದು ಆಗುವಾಗ ನೀವು ಹೇಳಿಲ್ವ ಈ ತಿರುವು ಮತ್ತು ಇಳಿಜಾರಿದು ಸಂಪೂರ್ಣವಾಗಿ ಆಗಬೇಕು ಅಂತ ಏನಾದ್ರು ಹೇಳಿದೀರಾ? ಆ ಸಮಯದಲ್ಲಿ ಇಲ್ಲಿ ಡಾಮರ್ ವ್ಯವಸ್ಥೆ ಒಂದು ಒಳ್ಳೆ ರೀತಿಯಲ್ಲಿ ಇತ್ತು. ಅದಕ್ಕೋಸ್ಕರ ನಾವು ಅದ್ರ ಬಗ್ಗೆ ಏನು ಹೇಳಿಲ್ಲ. ಅದ್ರ ನಂತರ ಈ ರಸ್ತೆ ರಿಪೇರಿ ಬಗ್ಗೆ ನಾವು ತುಂಬಾ ಮನವಿ ಕೊಟ್ಟಿದ್ದೇವೆ. ಆದ್ರೂ ಅದ್ರ ಬಗ್ಗೆ ಯಾರಿಗೆಲ್ಲ ಮನವಿ ಕೊಟ್ಟಿದ್ದೇವೆ? ಪಂಚಾಯತ್ ಸದಸ್ಯರಿಗೆ ಕೊಟ್ಟಿದ್ದೇವೆ. ಖುದ್ದಾಗಿ ಶಾಸಕರಿಗೂ ಕೊಟ್ಟಿದ್ದೀರಾ? ಭರವಸೆ ಕೊಟ್ಟಿದ್ದಾರಾ? ಭರವಸೆ ಕೊಟ್ಟಿದ್ದಾರೆ. ಇನ್ನು ಅವರ ಮೇಲೆ ಭರವಸೆ ಉಂಟು ನಮಗೆ. ಮಾಡಿ ಕೊಡ್ಬೇಕಂತ ನಾವು ಅವರ ಹತ್ರ ಕೇಳುದು. ಈ ಭಾಗದವರ ರಸ್ತೆಯನ್ನು ಯಾವ ಜನಪ್ರತಿನಿಧಿಗಳು ಕೂಡ ಅಥವಾ ಆಡಳಿತ ವರ್ಗದವರು ರಿಪೇರಿ ಮಾಡಿಸ್ಲಿಲ್ಲ. ಆದ್ರೆ ಈ ರಸ್ತೆಯ ಮೇಲೆ ಪಾಪ ಈ ಊರಿನವರಿಗಿರುವಂತಹ ಕಾಳಜಿ ಮತ್ತು ಅಭಿಮಾನ ನೋಡಿ, ಎಷ್ಟು ಅಭಿಮಾನದೆ ಅಂತ ಹೇಳಿದ್ರೆ ಇವತ್ತು ನೋಡಿ ಎಲ್ಲರೂ ಕೂಡ ಇಲ್ಲಿ ಶ್ರಮದಾನ ಮಾಡ್ತಾ ಇದ್ದಾರೆ. ನೋಡಿ, ಇದು ಮರಗಳನ್ನು ಕಡಿಯುವಂತದ್ದು, ಗೆಲ್ಲು ಕಡಿಯುವಂತದ್ದು, ಆ ಮುಖಾಂತರ ವಿದ್ಯುತ್ ಲೈನ್ಗೆ ತಾಗುವಂತಹ ಇದರ ಉಪದ್ರವವನ್ನು ತಡೆಯುವಂತದ್ದು ಈ ಭಾಗದವರು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಈ ರಸ್ತೆಗೆ ಬೇಕಾದಂತಹ ಮಣ್ಣು ಹಾಕುವಂತದ್ದು, ಗುಂಡಿ ಮುಚ್ಚುವಂತದ್ದು, ಇದನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲವೂ ಇವರೇ ಮಾಡ್ತಾ ಇರ್ಬೇಕಾದ್ರೆ ಜನಪ್ರತಿನಿಧಿಗಳು ಯಾಕೆ ಎನ್ನುವಂತಹ ಪ್ರಶ್ನೆ ಇವರಲ್ಲಿದೆ. ಅದನ್ನು ಕೇಳಿದ್ರು ಈಗಾಗ್ಲೇ. ಜನಪ್ರತಿನಿಧಿಗಳು ನಮ್ಮ ಭಾಗದ ರಸ್ತೆ ಮೂಲಭೂತ ಸೌಕರ್ಯಗಳೇನಿವೆ ಅವುಗಳನ್ನು ಮಾಡಿಕೊಡ್ಬೇಕಾದ್ದು ಜನಪ್ರತಿನಿಧಿಗಳ ಕರ್ತವ್ಯ. ಇಷ್ಟು ವರ್ಷಗಳಲ್ಲಿ ಕೂಡ ಅನೇಕ ಜನಪ್ರತಿನಿಧಿಗಳು ಬಂದು ಹೋದ್ರು ಕೂಡ, ಮನವಿ ಕೊಟ್ಟರು ಕೂಡ ಈ ಭಾಗದ ರಸ್ತೆಯನ್ನು ಇನ್ನೂ ಕೂಡ ರಿಪೇರಿ ಮಾಡ್ಲಿಲ್ಲ, ಈ ಭಾಗದ ರಸ್ತೆಯ ಕಡೆಗೆ ಮುಖ ಮಾಡಿ ನೋಡಿಲ್ಲ ಎನ್ನುವಂಥದ್ದು ಇವರ ಕೂಗು. ನಮ್ ಜೊತೆಗೆ ತುಂಬಾ ಮಂದಿ ಇದ್ದಾರೆ, ಸಾಕಷ್ಟು ಮಂದಿ. ಅಣ್ಣ ನಮಸ್ತೆ. ಇಲ್ಲೇ రోడ్డు పోయారు అప్పచి ఇంట్లో నడుతూ పోయారనే అప్పచి ఇంకెంత గాడి కొనారు అప్పచి అందువల్ల నడుతూ పోయారనే అప్పచి అంచిన ಪರಿಸ್ಥಿತಿ ಇತ್ತನ ಒಳ್ಳೆ ಬರ ಕಲ್ಲು ಬರ ಲಕ್ಕೊಂದು ಐತೆ పోయారనే ಅಪ್ಪಚಿ ಸರ್ ಐಕೆ ದಾದ ನನ್ ಸರಕಾರ ನಾಯಿನದು ಬೇಕಾ ಇಲ್ಲಿ ಇನ್ನೂ ರಿಪೇರಿ ಮಂತು ಕೊರೋಡು ಎಂಕ್ಲೊಂಜು ಓಟ್ ಕೊರದಾಗ್ಲಿ ಗೆಲಿಪವನೆ ವೈಕೋಸ್ಕರ ಮಾಡತ್ವಿ ನಮ್ಮಂಜಿ ಊರು ಅಭಿವೃದ್ಧಿ ಅವಡು ಮಾಡ್ಪಡೋ ಉದ್ದೇಶ ಮಾಡತ್ವಿ ಅದೇ ಆ ರೀತಿ ಮಂತ್ ಎಂಕ್ಲ ನನ್ನ ಕರೆಂಟ್ ದಾಟಿದ್ದ ಮುಂದೆ ದೈಕುಲೇನೆ ಕರ್ತ ಒಕ್ಕ ಮುಲೆ ರೋಡ್ ರಿಪೇರಿ ಮಾಡ್ಬೇಕಂತ ಪ್ರಯತ್ನ ಮಂತಂದುಳ್ಳ ದೈವನ ಎಂಕ್ಲೇ ಬೋಡೆ ಐಕ್ ಬೋಡ ಎಂಕ್ಲೇ ಬೋಡ ಎಂಕ್ಲ ಊರದಲ್ಲಿ ಬೋಡತ್ತ ಐಕೋಸ್ಕರ ಬರ್ತಿ ಕೆಲಸ ಮಂತಂದುಳ್ಳ ಎಂಕ್ಲ ಇನ್ನ ವಿಶ್ವನಾಥ. ಇದೇ ರೋಡ್ ನಲ್ಲಿ ಒಂದು ಖಾಸಗಿ ಶಿಕ್ಷಣ ಸಂಸ್ಥೆಯ ಶಾಲಾ ಬಸ್ ಕೂಡ ಹೋಗ್ತಾ ಇದೆ. ಸೊ ಅದರ ಚಾಲಕರು ನಮ್ ಜೊತೆಗಿದ್ದಾರೆ. ಇವತ್ತು ರಜಾದ ಕಾರಣ ನಮ್ ಜೊತೆಗೆ ಇದ್ದಾರೆ, ಇವತ್ತು ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ. ನಮಸ್ತೆ ಅಣ್ಣ. ನಮಸ್ತೆ. ಹೇಗೆ ಉಂಟು ರೋಡ್? ರೋಡು ತುಂಬಾ ಇದಾಗಿದೆ, ಹದಗೆಟ್ಟಿದೆ, ಹೋಗ್ಲಿಕ್ಕೆ ಆಗುದಿಲ್ಲ. ಮಕ್ಕಳಿಗೆ ಒಳಗೆ ಕೂತ್ಕೊಳ್ಳಿಕ್ಕೆ ಕೂಡ ಆಗುದಿಲ್ಲ. ಈ ರಸ್ತೆಯಲ್ಲೂ ಬಸ್ ನೀವು ತಗೊಂಡು ಹೋಗ್ತೀರಾ? ಆಗ್ತದೆ ತಗೊಂಡು ಹೋಗ್ಲಿಕ್ಕೆ? ಇಲ್ಲ, ಕಷ್ಟ ಆಗ್ತದೆ. ಮತ್ತೆ ಎಂತ ಮಾಡುದು, ಇಬ್ಬರು ಮಕ್ಕಳಿದ್ದಾರೆ ಮೇಲೆಗಡೆಯಿಂದ, ಅಲ್ಲಿ ಕೆಳಗೆ ಬರ್ಲಿಕ್ಕೆ ಆಗುದಿಲ್ಲ, ಸಣ್ಣ ಮಕ್ಕಳು. ಆದ ಕಾರಣ ನಮ್ಗೆ ಹೋಗ್ಬೇಕಾಗ್ತದೆ, ಅನಿವಾರ್ಯವಾಗಿ ಹೋಗ್ಬೇಕಾಗ್ತದೆ. ಸ್ಕೂಟಿ ಟೂ ವೀಲರ್ ಅವರೆಲ್ಲ ಬಂದು ಬಿದ್ದುಕೊಂಡು ಇರ್ತಾರೆ. ಅವರನ್ನೇ ಬೀಸುವುದು ಇದೆಲ್ಲ ಕೆಲಸ ನಮ್ಗೆ ಹತ್ತಿರ ಆಗಿರುವ ಕಾರಣ.
ಯಾವತ್ತಾದ್ರೂ ಈ ಬಸ್ ಹತ್ತದ ಯಾವ್ದು ದೂಡಿದ್ದು ಅಂತದೇನಾದ್ರೂ ಆಗ್ಲಿಲ್ವ? ಆಗಿದೆ ನಮ್ಮ ತುಂಬಾ ಸಲ ಆಗಿದೆ ಹಾ. ಹಾಗೆ. ಮತ್ತೆ ಸ್ಥಳೀಯರು ಬಂದು ದೂಡುವುದು ಮೇಲೆ ಅದೇ ಅದೇ ಹಾಗೆ ಅದಕ್ಕೆ ರಿಪೇರಿ ಆಗ್ಬೇಕು, ರಿಪೇರಿ ಆಗ್ಬೇಕು, ಕಾಂಕ್ರೀಟೀಕರಣ ಆಗ್ಬೇಕು. ಆಗ್ಬೇಕಂತೇಳಿ. ಓಕೆ, ನಿಮ್ಮ ಹೆಸರು? ಈಶ್ವರ ಅಂತ. ಈ ರಸ್ತೆಯ ಇನ್ನೊಂದು ನೋಡಿ, ಇಲ್ಲಿ ಅಪಾಯಕಾರಿ ತಿರುವು ಇದು. ಇದು ಹೇಗೆ ಅಪಾಯಕಾರಿ ಅಂತ ಹೇಳಿದ್ರೆ, ಇಲ್ಲಿ ಒಂದು ನೀರು ಹೋಗ್ಲಿಕ್ಕೆ ಒಂದು ಮೋರಿಯನ್ನು ಹಾಕಿದ್ದಾರೆ. ಆ ಮೋರಿಗೆ ಒಂದು ನೋಡಿ ತಡೆಗೋಡೆಯನ್ನು ನಿರ್ಮಿಸಿರುವಂತದ್ದು ಯಾವ ರೀತಿಯಾಗಿದೆ ಅಂತ. ಸೊ ಆ ಭಾಗದಿಂದ ವಾಹನಗಳು ಬಂದ್ರೆ ಇಲ್ಲಿ ಸೈಡ್ ಕೊಡ್ಬೇಕಾದ್ರೆ ಒಂದು ಕಡೆ ಸೈಡ್ ಬಂದ್ರೆ ಸಂಪೂರ್ಣವಾಗಿ ಕೆಳಕ್ಕೆ ಬೀಳುವಂತಹ ಒಂದು ಪರಿಸ್ಥಿತಿ ಇದೆ. ಕೆಳಗಡೆ ಪ್ರಪಾತವೇ ಕಾಣ್ತಾ ಇದೆ, ಅಷ್ಟು ಏನು ಹೊಂಡ ಇರುವಂತಹ ಒಂದು ನೀರು ಬಿದ್ದು ಹೊಂಡವಾಗಿರುವಂತದ್ದು. ಆದ್ರೆ ಇಲ್ಲಿ ತಡೆಗೋಡೆ ಮಾಡ್ಬೇಕಾದ್ರೆ ಸಾಮಾನ್ಯ ಆಳು ಅರ್ಧ ಎತ್ತರವಾದ್ರೂ ತಡೆಗೋಡೆ ಮಾಡ್ಬೇಕಿತ್ತು. ಒಬ್ಬ ವ್ಯಕ್ತಿ ನಿಂತುಕೊಂಡಾಗ ಅರ್ಧ ಭಾಗಕ್ಕೆ ತಲುಪುವಷ್ಟಾದ್ರೂ ತಡೆಗೋಡೆ ಬೇಕಿತ್ತು. ಆದ್ರೆ ಕೇವಲ ಒಂದೆರಡು ಕಲ್ಲಿನಲ್ಲಿ ನಿಂಚಿಕೊಂಡು ತಡೆಗೋಡೆಯನ್ನು ಮಾಡಿದ್ದಾರೆ. ಇದು ಬರೀ ಒಂದು ನೀರು ಹೋಗ್ಲಿಕ್ಕೆ ಮಾತ್ರ, ನೀರು ಹೋಗದಿರ್ಲಿಕ್ಕೆ ಇದನ್ನು ಮಾಡಿದ್ದಾರೆ. ಆದ್ರೆ ಇಲ್ಲಿ ಬರುವಂತಹ ವಾಹನ ಸವಾರರಾಗಿರ್ಬೋದು, ನಡ್ಕೊಂಡು ಹೋಗುವಂತಹ ಮಕ್ಕಳು ಆಗಿರ್ಬೋದು, ಒಂದಷ್ಟು ಮಕ್ಕಳು ಶಾಲೆಗೆ ಹೋಗುವಂತ ಮಕ್ಕಳು ನಡ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿ ಇಣುಕಿ ನೋಡುವಂತದ್ದು ಸಹಜ. ಸಣ್ಣ ಪ್ರಾಯದಲ್ಲಿ ಆ ಮಕ್ಕಳು ಇಣುಕಿ ನೋಡುವಂಥದ್ದು, ನೀರು ಹೋಗುವಂಥದ್ದು ನೋಡುದು ಸಹಜ. ಒಂದು ವೇಳೆ ಅಂತಹ ಇಣುಕಿ ನೋಡಿದ್ರೆ ಆಯ ತಪ್ಪಿದ್ರೆ ಮಕ್ಕಳು ಕೆಳಗೆ ಬೀಳುವಂಥದ್ದು ಗ್ಯಾರಂಟಿ. ಹಾಗಾಗಿ ಯಾವತ್ತೂ ಕೂಡ ಈ ರಸ್ತೆಗೆ ಮೋರಿಯನ್ನು ನಿರ್ಮಿಸಬೇಕಾದ್ರೆ ಇಲ್ಲಿ ಸಾಮಾನ್ಯ ಅರ್ಧಕ್ಕೆ ಎತ್ತರಾದ್ರೂ ತಡೆಗೋಡೆ ಮಾಡ್ಬೇಕಿತ್ತು, ಮಾಡ್ಲಿಲ್ಲ. ಒಂದು ಭಾಗದಲ್ಲಿ ಮಾತ್ರ ನಿರ್ಮಿಸಿದ್ದಾರೆ, ಈ ಭಾಗದಲ್ಲಿ ತಡೆಗೋಡೆಯನ್ನು ಮಾಡ್ಲೇ ಇಲ್ಲ. ಈ ಭಾಗಕ್ಕೆ ವಾಹನಗಳು ಬರ್ಲಿಕ್ಕಿಲ್ವಾ ಅಂತಲಾ ಅಥವಾ ಜನರು ಬರ್ಲಿಕ್ಕಿಲ್ಲ ಅಂತಲಾ ಏನಂತ ಗೊತ್ತಿಲ್ಲ. ಈ ಭಾಗವು ಕೂಡ ತುಂಬಾ ಗುಂಡಿ ಇದೆ, ಈ ಭಾಗಕ್ಕೆ ಯಾವುದೇ ರೀತಿಯ ತಡೆಗೋಡೆ ನಿರ್ಮಿಸಿಲ್ಲ. ಅಂದ್ರೆ ಒಟ್ಟು ಅರ್ಧಂಬರ್ಧವಾದಂತಹ ಕಾಮಗಾರಿಗಳು ನಡೆದಿರುವಂತದ್ದು ಈ ರಸ್ತೆಯಲ್ಲಿ. ಏನಾದ್ರೂ ಇಲ್ಲಿಗೆ ಅಲ್ಪ ಸ್ವಲ್ಪ ಹಾಕಿದ್ದಾರಂತಾದ್ರೆ ಅದು ಅರ್ಧಂಬರ್ಧ ಆಗಿರುವಂತದ್ದು, ಜನರಿಗೆ ಪ್ರಯೋಜನಕ್ಕೆ ಬಾರದ ರೀತಿಯಲ್ಲಿ ಈ ರಸ್ತೆಯ ಕೆಲಸ ಕಾರ್ಯಗಳು ನಡೆದಿದೆ ಎನ್ನುವಂಥದ್ದು. ಇನ್ನೊಬ್ರು ಈ ಭಾಗದವರು ಇದ್ದಾರೆ. ನಮಸ್ತೆನಾ, ಹೇಗುಂಟು ರೋಡು? ರೋಡ್ ಅಂದ್ರೆ ಹೋಗ್ಲಿಕ್ಕೆ ಆಗುದಿಲ್ಲ, ಎದ್ದುಕೊಂಡು ಬೀಳುತ್ತಾ ಹೋಗ್ಬೇಕು. 3 ವರ್ಷದ ಹೀಗೆ ಉಂಟು ಈಗ. ಆಮೇಲೆ ನಾವೇ ಸ್ವಲ್ಪ ಮಣ್ಣ ಕಲ್ಲ ತಂದು ಅಲ್ಲೊಂದು ಸೊಮ್ಮ ಇತ್ತು ದೊಡ್ಡದು, ಜೀಪ್ ನಲ್ಲಿ ಕಲ್ಲ ಹಾಕಿ ಸರಿ ಮಾಡಿದ್ ನಾವು ಸುಮಾರು ಇತ್ತು. ಮತ್ತೆ ಇಲ್ಲಿ ನೋಡಿದ್ರೆ ಈ ಒಂದು ಸ್ಟಾಪ್ ಇತ್ತು, ಮತ್ತೆ ಅದಕ್ಕೆ ನಾವೆಲ್ಲ ಪಬ್ಲಿಕ್ ಅಲ್ಲಿ ಇದು ಮಾಡಿ ಅವ್ರು ಮತ್ತೆ ಏನೋ ಇಷ್ಟು ಮಾಡಿದ್ರೆ ಇಷ್ಟು ಮಾಡಿ ಹೋದ್ರು, ಅಷ್ಟೇ ಮಾಡಿದ್ದು. ಅಲ್ಲಿ ಸ್ವಲ್ಪ ಜಲ್ಲಿ ಹೊಡಿ ತಂತಾಗಿದ್ರೆ ಅದೆಲ್ಲ ಬೆಳ್ಳಕು. ಇನ್ನು ಕೂಡ ಇದು ಅಪಾಯ ಸ್ಥಿತಿ ಇದು ಯಾರಾದ್ರೂ ಮಕ್ಳು ಇದ್ದಾರೆ, ಇದು ಸ್ಕೂಟಿಯಲ್ಲಿ ಬರ್ತಾರೆ, ಏನ್ ಹೇಗೆ ಹೇಳುದು? ಈಗ ನನ್ನ ಕಣ್ ಮುಂದೆ ಸುಮಾರು ಜನ ಸ್ಕೂಟಿಯಲ್ಲಿ ಬಿದ್ದಿದ್ದಾರೆ, ಅವ್ರದ್ದು ಎಬ್ಬಿಸಿದ್ದು ನಾವೇ ಎಬ್ಬಿಸಿ ಕಳಿಸ್ತೇವೆ. ಅದನ್ನ ನೋಡುದು, ಒಂದು ದಿವಸ ಅಲ್ಲಿ ಒಂದು ರಿಕ್ಷಾ ಓಕೆ ಪಲ್ಟಿ, ಮತ್ತೆ ನಾವೆಲ್ಲ ಎತ್ತಿಕೊಂಡು ಸರಿ ಮಾಡಿದ್ವಿ ಅಂತ ಪರಿಸ್ಥಿತಿ. ಹೇಳಿದ್ದೇವೆ ಅಧಿಕಾರಿ ಮಾಡ್ಬೇಕು ಮಾಡುದು, ಇಷ್ಟವರೆಗೆ ಅದಕ್ಕೆ ಸ್ಪಂದಿಸಿದ್ವಿ. ಈಗ ಓಟ್ ಹತ್ರ ಬರುವಾಗ ನೀವು ಓಟ್ ಕೇಳಲಿಕ್ಕೆ ಬರುವ ಹತ್ರ ಏನಾದ್ರು ಮಾತಾಡುದಿಲ್ಲ? ಬರ್ತಾರೆ, ನಾವು ಈ ವಿಷಯ ಹೇಳ್ತೇವೆ. ಒಂದು ವೇಳೆ ಇದಕ್ಕೆ ಅವರು ಸ್ಪಂದಿಸೇ ಇದ್ರೆ ನಾವು ಹತ್ರ ಬಹಿಷ್ಕಾರವನ್ನು ಮಾಡ್ತೇವೆ ಅಂತ ನಮ್ಮ ತೀರ್ಮಾನ ಉಂಟು. ಈಗ ನಾವು ಹೇಳಿದೆವು ಆಗುದಿಲ್ಲ, ಆದ್ರೆ ಈ ಸಲ ಹಾಗೆ ಮಾಡುವಂತ ನಮ್ಮೊಂದು ವ್ಯವಸ್ಥೆ ಉಂಟು. ಈಗ ನಮ್ಮ ಗುರಿಕೇಲಿ ಏರಿಯಾ, ಕೊಂದಲಕಾನ, ಈ 3 ಏರಿಯಾ ಉಂಟಲ್ಲ, 10-20 75 ಮನೆಗಳು ಉಂಟು ಇಲ್ಲಿ. ನಾವೆಲ್ಲ ಒಂದು ಸ್ಪಂದಿಸುವ ಅಂದಾಜಲ್ಲಿ ಇಟ್ಟೇವೆ. ಪಂಚಾಯತ್ ಓಟು ಯಾವ್ದಾದ್ರು ಪಂಚಾಯತ್ ಆಗ್ಲಿ, ಜಿಲ್ಲಾ ಪಂಚಾಯತ್ ಆಗ್ಲಿ, MLA ಓಟ್ ಆಗ್ಲಿ. ಒಂದು ವರ್ಷ ಪೂರ್ತಿ ಮಣ್ಣು ತಂದು ಇಲ್ಲಿ ರೋಡ್ ನ ಲೆವೆಲ್ ಮಾಡಿ ಒಂದು ವರ್ಷ ಈಗ ಇಷ್ಟಾದ್ರೂ ನಡಿಲಿಕ್ಕೆ ಆಗಿರೋದು ಮಣ್ಣು ಹಾಕಿದೆ ಅಂತ. ಈಗ 2 ವರ್ಷದಿಂದ ವರ್ಷ ನೋಡಿ ಈಗ ಅಲ್ಲಿ ನೀವೇ ಮಾಡ್ತಾ ಇರೋದು? ಹೌದು, ನಾವು ಇಲ್ಲಿ ಅವರೆಲ್ಲ ಸೇರಿ ನಾವು ಮಣ್ಣು ಹಾಕ್ಸ್ತಾ ಇರೋದು. ಇದು JCB ತಂದು ಬೇರೆ ಅವರ ಮನೆಗಳಿಂದ ತೆಗೆದುಬಿಟ್ಟು ಪುನಃ ಈ ಚರಂಡಿ ಸೈಡ್ಗೆಲ್ಲ ಚರಂಡಿ ಹೊಡೋದು, ಇದೆಲ್ಲ ಮಾಡ್ತಾ ಇರೋದು. ಅಧಿಕಾರಿಗಳು ಬಂದು ಪಂಚಾಯತಿ ಅವರು ಬಂದು ನೋಡಿದ್ರೆ ಪಂಚಾಯತಿ ಅವರು ಹೇಳ್ತಾರೆ ಅಧಿಕಾರಿ ಅವರು ಇದ್ ಮಾಡಿದ್ರೆ ನಾವೇನ್ ಮಾಡೋದು, ಏನು ಸೆಲೆಕ್ಷನ್ ಆಗಿಲ್ಲ ಅಂತ. ಈಗ ಇಷ್ಟು ಇರ್ಲಿ, ದಿನ ಪ್ರತಿ ನಮ್ಮ ಮನೆ ಬಾಗಿಲೇ ಹೋಗ್ತಾ ಇರ್ತಾರೆ, ಅಲ್ಲಿ ಬೀಳ್ತಾ ಇರ್ತಾರೆ. ಬೈಕ್ ಅಥವಾ ರಿಕ್ಷಾ ಒಂದು ಸೈಡಿಗೆ ಹೋಗ್ತಾ ಇರ್ತದೆ. ಅವ್ರದ್ದು ಗಾಡಿ ಸ್ಕೂಲ್ ಗಾಡಿ ಹೋಗುವಾಗ ಅದು ಸೈಡ್ ಚರಂಡಿಗೆ ಹೋಯ್ತು. ಊರವರೆಲ್ಲ ಸೇರಿ ಸ್ವಲ್ಪ ತಲೆ ಇದು ಮಾಡಿ ಹೆಲ್ಪ್ ಮಾಡಿ ಇದು ಮಾಡಿದ್ವಿ. ಸಣ್ಣ ಮಕ್ಕಳಿರುವಾಗ ಗಾಡಿ ಬಲ್ಟಿ ಆದ್ರೆ ಸಣ್ಣ ಮಕ್ಕಳಿಗೆ ಏನು ಗೊತ್ತಾಗ್ತದೆ. ಅದಕ್ಕೆ ಆದಷ್ಟು ಬೇಗ ಎಬ್ಬಿಸ್ಲಿಕ್ಕೂ ಜನ ಬೇಕಲ್ಲ, ಎಬ್ಬಿಸ್ಲಿಕ್ಕೂ ಜನ, ಅದು ಜನ ಇದ್ರೆ ಪರವಾಗಿಲ್ಲ. ಕೆಲವರೆಲ್ಲ ಕೂಲಿ ಕೆಲಸಕ್ಕೆ ಹೋಗುವವರಿದ್ದಾರೆ, ಅವ್ರನ್ನ ಇಲ್ಲಿ ಪಾರಗಾಯ್ದು ನಿಲ್ಲಕ್ಕೆ ಆಗೋದಿಲ್ಲ. ಸಣ್ಣ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ. ಈ ಮಳೆ ಗಿಡ ಬರುವಾಗ ಇದ್ರಲ್ಲೇ ಒಳ್ಳೆ ನೀರು ಹೋಗ್ತಾ ಇದೆ. ಅಲ್ಲಿ ಒಂದು ಮೋರಿ ಇದೆ, ಅದ್ರಲ್ಲಿ ಅಷ್ಟೇ ಅರ್ಧಬರ್ಧ ಆಗಿದೆ. ಈ ಕಡೆ ಅದಿ ಹಾಕೇ ಇಲ್ಲ. ಈಗ ಹೇಳಿದ್ವಿ ಅವತ್ತು ಅಧಿಕಾರಿ ಅವರು ಬರುವಾಗ ನಾವು ಹೇಳಿದ್ವಿ, ಮೇಲೆ ಬರುವಾಗ ನಮ್ಗೆ ಈ ರೋಡ್ ಒಂದು ಕಂಪ್ಲೇಂಟ್ ಆಗ್ಬೇಕು ಸರ್, ಅಲ್ಲಿವರೆಗೆ ಮಾಡಿಕೊಡ್ಬೇಕು, ನೀವು ಅದನ್ನ ಆದಷ್ಟು ಬೇಗ ದಯವಿಟ್ಟು ಮಾಡಿಕೊಡ್ಬೇಕು ಅಂತ ಹೇಳಿದ್ವಿ. ಅದನ್ನ ಆದಷ್ಟು ಬೇಗ ಅವರು ಮಾಡಿಕೊಟ್ರೆ ನಮಗೆ ಊರ ಜನರಿಗೆ ಒಂದು ಸ್ವಲ್ಪ ಒಳ್ಳೇದಾಗ್ತದೆ. ಈ ಮಳೆ ಟೈಮಲ್ಲಿ
ಮಕ್ಕಳೆಲ್ಲ ಹೋಗ್ತಾ ಇರ್ತಾರೆ. ಕೆಲವು ಎಷ್ಟು ಮನೆಗಳಿರ್ಬೋದು ಮೇಲ್ಗಡೆ ಈ ಕಡೆ? ಎಲ್ಲ ಆಗಿ ಒಂದು 100 ಮನೆ ಹತ್ರ ಇದೆ 100 ಹತ್ರ ಇದೆ. ಇದೆ ಮೇಲೆ ಗಂಟ. ಅಂದ್ರೆ ಸ್ವಲ್ಪ ದೂರ ದೂರ ಇದೆ. ಸರಿ ಸರಿ, ಅಷ್ಟು ಮನೆಯವರು ಇದೇ ರೋಡ್ ಇದೇ ರೋಡ್ ಆಗ್ತದೆ. ಮತ್ತೆ ಕಂಡೇರಿಗೆ ಇಲ್ಲಿಗೆ ಹೋಗೋ ಕಾಟುಕ್ಕೆ ಎಲ್ಲ ಹೋಗೋರು ಇದೇ ರೋಡ್ ಹೋಗ್ತಾ ಇರ್ತಾರೆ, ಇದೇ ರೋಡ್ಲೆ ಬರ್ತಾರೆ. ಆದ್ರಿಂದ ಇಲ್ಲಿ ತುಂಬಾ ಕಷ್ಟ ಆಗ್ತದೆ. ಯಾಕೆಂತ ಹೇಳಿದ್ರೆ ರಾತ್ರಿ ಹೊತ್ತಿಗೆ ಬರುವಾಗೆಲ್ಲ ಕೆಲವು ಮಕ್ಕಳೆಲ್ಲ, ಕೆಲವು ಸ್ಕೂಲ್ ಮಕ್ಕಳು, ಕಾಲೇಜಿಗೆ ಹೋಗೋ ಮಕ್ಕಳು ಬರ್ತಾರೆ. ಮಳೆಗಾಲದಲ್ಲೆಲ್ಲ ಜಾರಿ ಬೀಳ್ತಾ ಇರ್ತಾರೆ. ನಾವೆಲ್ಲ ಹತ್ರ ಇದೆ ಹೋಗಿ ಮಕ್ಕಳನ್ನ ಎಳ್ಸಿಬಿಟ್ಟು ಬೈಕ್ನ ಇದನ್ನೆಲ್ಲ ಇದ್ ಮಾಡಿಬಿಟ್ಟು ನಾವು ಕಳಿಸ್ತೀವಿ ಮಕ್ಕಳನ್ನ. ಸ್ವಲ್ಪ ನಿಧಾನ ಹೋಗಿ, ರೋಡ್ಲಿ ಇದಾಗಿದೆ, ಅಪಾಯ ಇದೆ ಅಂತ. ಅದಕ್ಕೆ ನಮಗೆ ಆದಷ್ಟು ಬೇಗ ಅವರು ಸರ್ಕಾರದವರೇ ಇದ್ ಮಾಡಿ ಕೊಡ್ಬೇಕಲ್ವಾ, ಆದಷ್ಟು ಬೇಗ ಮಾಡಿ ಕೊಟ್ರೆ ನಮಗೆ ಒಳ್ಳೇದು. ಇನ್ನು ಮುಂದಕ್ಕೆ ಇಲ್ಲೇ ಪಂಚಾಯತ್ ಎಲೆಕ್ಷನ್ ಆಗಲಿ, ಯಾವುದೇ ಎಲೆಕ್ಷನ್ಗೆ ಆದ್ರೂ ಇಲ್ಲಿನ ಜನರು ಬಹಿಷ್ಕಾರ ಹಾಕುವಾಗಿ ಎಲ್ಲ ತೀರ್ಮಾನ ಮಾಡಿದ್ದಾರೆ. ಯಾಕೆಂತ ಹೇಳಿದ್ರೆ ಯಾವ್ದು ಕೆಲಸ ಮಾಡ್ತಾ ಇಲ್ಲ, ಮತ್ತೆ ನಾವ್ ಎಂತಕ್ಕೆ ಓಟ್ ಹಾಕಿ ನಾವ್ ಯಾಕೆ ಕಷ್ಟಪಟ್ಟು ಇದ್ ಮಾಡ್ತಾ ಅಂತ ಎಲ್ಲರೂ ಇದ್ ಮಾಡ್ತಾ ಇದ್ದಾರೆ. ನನ್ನ ಹೆಸರು ಸೀತಾರಾಮ್ ಅಂತ. ಇದು ಪಾಣಾಜ ಗ್ರಾಮದ ಕೊಂದಲ್ಕಾನ ಗುರಿಕೇಳು ಕಾಟುಕೊಕ್ಕೆ ಸಂಪರ್ಕಿಸುವಂತಹ ರಸ್ತೆಯ ದುಸ್ಥಿತಿ. ಈ ಭಾಗದ ಜನರು ನಿತ್ಯ ಹರಸಾಹಸ ಪಡ್ಕೊಂಡು ಈ ರಸ್ತೆಯಲ್ಲಿ ಸಂಚರಿಸುವಂತದ್ದು. ದ್ವಿಚಕ್ರ ವಾಹನ ಸವಾರರಾಗಿರ್ಬೋದು, ಬೇರೆ ವಾಹನಗಳ ಸವಾರರಾಗಿರ್ಬೋದು, ಪ್ರತಿನಿತ್ಯ ಹಿಡಿ ಶಾಪ ಹಾಕೊಂಡು ಈ ರಸ್ತೆಯಲ್ಲಿ ಕೂಡ ಸಂಚರಿಸಬೇಕಲ್ಲ ಅನ್ನುವಂತ ರೀತಿಯಲ್ಲಿ ಶಾಲಾ ಮಕ್ಕಳು ಆಗಿರ್ಬೋದು, ಸಣ್ಣ ಪುಟಾಣಿ ಮಕ್ಕಳು ಆಗಿರ್ಬೋದು, ಅವರು ಸಂಚರಿಸುವಂತಹ ರಸ್ತೆ ಆದ ಕಾರಣ ಆದಷ್ಟು ಶೀಘ್ರವಾಗಿ ಈ ರಸ್ತೆಯ ದುರಸ್ತಿ ಮಾಡಿ ಇದಕ್ಕೊಂದು ಸರಿಯಾದಂತಹ ಕಾಯಕಲ್ಪವನ್ನು ಕೊಡಬೇಕು ಅನ್ನುವಂಥದ್ದು ಈ ಭಾಗದ ಸ್ಥಳೀಯರ, ಈ ಭಾಗದ ಈ ರಸ್ತೆಯ ಫಲಾನುಭವಿಗಳ 100ಕ್ಕಿಂತಲೂ ಹೆಚ್ಚು ಮನೆಯ ಫಲಾನುಭವಿಗಳ ಒಂದು ಆಗ್ರಹ ಆಗಿದೆ, ಮನವಿ ಕೂಡ ಆಗಿದೆ. ಜನಪ್ರತಿನಿಧಿಗಳು, ಆಡಳಿತ ವರ್ಗದವರು ಈ ರಸ್ತೆಯ ಕಡೆಗೆ ಒಮ್ಮೆ ಮುಖ ಮಾಡಿ ನೋಡಿ ಇದನ್ನು ಕಾಂಕ್ರೀಟೀಕರಣಗೊಳಿಸಿ ಜನರಿಗೆ ಉಪಯೋಗ ರೀತಿಯಲ್ಲಿ ಮಾಡಿಕೊಡಬೇಕು ಅನ್ನುವಂಥದ್ದು ನಮ್ಮದು ಕೂಡ ಆಶಯ. ರಾಕೇಶ್ ನಾಯಕ್ ಜೊತೆಗೆ ಉಮೇಶ್ ಪಿತ್ತರ್ಕ, ಸುದ್ದಿ ನ್ಯೂಸ್, ಪಾಣಾಜೆ, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.